ಪುತ್ತೂರಿನ ಉಪ್ಪಳಿಗೆ ಶೇಖಮಲೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ. ಸ್ವಾಧೀನ ಅನುಭೋಗದಲ್ಲಿರುವ ಜಮೀನಿನ ಪಕ್ಕದಲ್ಲೇ ಇದೆ ಆ ರಸ್ತೆ. ಈ ಸಂಬಂಧ ದಲ್ಲಾಳಿಯೊಬ್ಬರು ನನ್ನ ಸ್ವಂತ ಪಟ್ಟ ಜಮೀನನ್ನ ಬಿಟ್ಟುಕೊಡುವಂತೆ ನನ್ನ ಮೇಲೆ ಒತ್ತಡ ಹೇರಿದ್ರು. ಈ ಒತ್ತಡ ಅನುಸರಿಸಿ ನಾನು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿರುತ್ತೇನೆ. ರಸ್ತೆ ನಿರ್ಮಾಣ ಕುರಿತಂತೆ ತಡೆಯಾಜ್ಞೆಯ ಕಾರಣದಿಂದ ಅಧಿಕಾರಿಗಳಿಗೆ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಸ್ಥಳದ ಮಾಲೀಕ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ಬಿಆರ್ ದೇವಪ್ಪ ಗೌಡ ಹೇಳಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾನು ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ವ್ಯವಸ್ಥೆಗಳಿಗೆ ಅಡ್ಡಿಪಡಿಸುವ ವ್ಯಕ್ತಿಯಲ್ಲ. ಇಡೀ ವಯಸ್ಸಿನ ನನ್ನ ಹೆಸರಿಗೆ ಮಸಿ ಬಳಿಯುವ ಮತ್ತು ನನ್ನ ಸ್ವಂತ ಸ್ಥಳವನ್ನ ರಕ್ಷಿಸುವ ಸಂವಿಧಾನದತ್ತ ಹಕ್ಕಿಗೆ ಧಕ್ಕೆ ತರುವ ಕೆಲಸವನ್ನ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ತೆರೆಯ ಮರೆಯಲ್ಲಿ ನಿಂತು ಮಾಡುತ್ತಿರುವುದು ವಿಷಾದನೀಯ ಎಂದರು. ಜಿಲ್ಲಾ ಪಂಚಾಯತ್ ಮಾನ್ಯ ಶಕುಂತಲಾ ಟಿ.ಶೆಟ್ಟಿ ಅವರ ಒಂದು ಪ್ರದೇಶದಲ್ಲಿ ಇದರಿಂದ 2 ಕೋಟಿ ರೂಪಾಯಿ ಮಂಜೂರಾಗಿ ಈಗ ಕಾಮಗಾರಿ ಪ್ರಗತಿಯಲ್ಲಿದೆ. ಈ ಕಾಮಗಾರಿ ಇರುವಾಗ ಉದ್ಘಾಟನೆ ನಂತರ ಅಲ್ಲಿ ಒಬ್ಬರು ನಮ್ಮ ತಾಲೂಕು ಆಫೀಸ್ನಲ್ಲಿ ದಲ್ಲಾಳಿ ಪ್ರವೃತ್ತಿ ಮಾಡುವಂಥ ವ್ಯಕ್ತಿ ಅಲ್ಲಿ ನನ್ನ ಹತ್ತಿರದ ಮತ್ತೊಂದು ಪಾಠದ ಜಮೀನಿನ ಮುಂದಿನ ಪರವಾಗಿ ನನ್ನ ರಿಕ್ವೆಸ್ಟ್ ಮಾಡಿದ್ರು. ಇದು ದಲ್ಲಾಳಿ ಹೆಸರು ಇರುವಂಥದ್ದು ನನ್ನ ಸಮಂಜಸ ಯಾವುದೇ ವ್ಯಕ್ತಿ ನಾನು ಹೆಸರು ಹೇಳಿದರೆ ಕಾನೂನಿಗೆ ವಿರುದ್ಧವಾಗಿ ನನ್ನ ಇದು ನ್ಯಾಯಾಲಯದಲ್ಲಿರುವಾಗ ಯಾವುದೇ ವ್ಯಕ್ತಿಯ ಹೆಸರು ನಾನು ಪ್ರಸ್ತಾಪ ಮಾಡುವಂಥದ್ದು ನನಗೆ ಸಮಂಜಸ ಅಲ್ಲ ಅಂತೇಳಿ ಕಾಣ್ತದೆ. ಅಂತೂ ದಲ್ಲಾಳಿಗಳು ನನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ. ನೀವು ಒಂದು ಗೋಡೆ ಮತ್ತು ಒಂದು ತೆಂಗಿನ ಮರ ಬಿಡಿ ಅಂತೇಳಿ ಆ ದಲ್ಲಾಳಿಯವರು ಆ ಹತ್ತಿರದ ಇದರಿಂದ ಹಣ ತಗೊಂಡಿದ್ದಾರೆ ಅಂತೇಳಿ ಬೇರೊಬ್ಬ ರಿಕ್ಷಾ ಡ್ರೈವರ್ ನನಗೆ ಮಾಹಿತಿ ಹೇಳಿದರು. ಅಲ್ಲಿಂದ ತದನಂತರ ಸ್ವಲ್ಪ ದಿವಸ ಕಳೆದು ಮಾಜಿ ಶಾಸಕ ಶಕುಂತಲಾ ಶೆಟ್ಟಿಯವರಿಗೆ ಆ ಇಬ್ಬರು ಪಾರ್ಟಿಯವರು ಕರ್ಕೊಂಡೋಗಿ ಈ ಜನ ತಮ್ಮ ಅಂತೇಳಿ ಶಕುಂತಲಾ ಶೆಟ್ಟಿಯವರಿಗೆ ಹೇಳಿದರು. ಅವರಿಗೆ ಮಾರ್ಗ ಬಿಟ್ಟಿಲ್ಲ, ಅವರ ತಮ್ಮ ಅಂತೇಳಿ ಅವರ ಎದುರೇ ನಮಗೆ ಫೋನ್ ಮಾಡಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಟಿ ಅಬೂಬಕರ್ ಕೊರಂಗಿಲಾ, ಅಬ್ದುಲ್ ರೆಹಮಾನ್, ಮಹಲಿಂಗ ನಾಯಕ್ ಉಪಸ್ಥಿತರಿದ್ದರು.